go back, go back, go back, go back, go back. NHA, go back, NHI, go back, NHA, go back, NHI, go back. ಕಿಲೋಮೀಟರ್ 60 ಕಿಲೋಮೀಟರ್ 60 ಕಿಲೋಮೀಟರ್ 60 കിലോമീറ്റർ 60 കേന്ദ്ര മന്ത്രി പറഞ്ഞത് കേന്ദ്രമന്ത്രി പറഞ്ഞത് എന്നിട്ടെന്തിന് ധിക്കാരം എന്നിട്ടെന്തേ ധിക്കാരം. ಮಂಜೇಶ್ವರ ಟೋಲ್ ಶುಲ್ಕ ವಸೂಲಿಗೆ ತೀವ್ರ ವಿರೋಧ, ಶಾಸಕರ ನೇತೃತ್ವದಲ್ಲಿ ರಸ್ತೆ ತಡೆ. ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಶುಲ್ಕ ಸಂಗ್ರಹಕ್ಕೆ ಟೋಲ್ ವಿರೋಧಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಶಾಸಕ ಎಕೆಎಂ ಅಶ್ರಫ್ ನೇತೃತ್ವದಲ್ಲಿ ತಡೆಯೊಡ್ಡಲಾಯಿತು. ಸೋಮವಾರ ಬೆಳಗ್ಗೆ ಟೋಲ್ ಶುಲ್ಕ ವಸೂಲಾತಿ ಆರಂಭಗೊಂಡ ಬೆನ್ನಲ್ಲೇ ಪ್ರತಿಭಟನಾಕಾರರು ಆಗಮಿಸಿ ತಡೆಯೊಡ್ಡುವ ದೃಶ್ಯ ಕಂಡುಬಂತು. ಕೂಡಲೇ ಆಗಮಿಸಿದ ಪೊಲೀಸರು ಶಾಸಕರ ಸಹಿತ ಪ್ರತಿಭಟನಾಕಾರರನ್ನು ಬಂಧಿಸಿ ಕೊಂಡೊಯ್ಯಲು ಯತ್ನಿಸಿದರು. ಇದು ಸ್ಥಳದಲ್ಲಿ ಸಂಘರ್ಷಾವಸ್ಥೆಗೆ ಕಾರಣವಾಯಿತು. ಟೋಲ್ ವಿರುದ್ಧ ನಡೆದ ಪ್ರತಿಭಟನೆಯಿಂದಾಗಿ ಕಾಸರಗೋಡು ಮಂಗಳೂರು ಮಧ್ಯೆ ಕುಂಬಳೆಯಲ್ಲಿ ಹೆದ್ದಾರಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು. ವಾಹನಗಳು ದಾರಿ ಬದಲಿಸಿಕೊಂಡು ಸಾಗಲು ಹೆಣಗಾಡುತ್ತಿರುವ ದೃಶ್ಯ ಕಂಡುಬಂತು. ಟೋಲ್ ಪ್ರತಿಭಟನೆಗೆ ನೇತೃತ್ವ ನೀಡಿದ ಶಾಸಕ ಎಕೆಎಂ ಅಶ್ರಫ್ ತಾಸುಗಳ ಕಾಲ ಹೆದ್ದಾರಿಯಲ್ಲಿ ಮಲಗಿ ಪ್ರತಿಭಟಿಸಿದರು. ತಲಪಾಡಿಯಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿದ್ದು ಕಾನೂನು ವಿರುದ್ಧವಾದ ಟೋಲ್ಗೇಟ್ ಅನಧಿಕೃತ ಎಂದು ಹೇಳಿ ಪ್ರತಿಭಟಿಸಿದರು. ಪೊಲೀಸರು ಬಲವಂತದಿಂದ ಶಾಸಕರನ್ನು ಮತ್ತು ಕ್ರಿಯಾ ಸಮಿತಿ ಕಾರ್ಯಕರ್ತರನ್ನು ಬಂಧಿಸಿಕೊಂಡೊಯ್ದರು. ಆದರೆ ಪ್ರತಿಭಟನೆ ತಾತ್ಕಾಲಿಕವಾಗಿ ಅಷ್ಟೇ ಇಂದಿಗೆ ಕೊನೆಗೊಂಡಿದೆ. ಇಡೀ ಮಂಜೇಶ್ವರ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಜನರನ್ನು ಒಗ್ಗೂಡಿಸಿ ಶೀಘ್ರದಲ್ಲಿ ಜನಾಂದೋಲನ ನಡೆಯಲಿದೆ ಎಂದು ಶಾಸಕ ಎಕೆಎಂ ಅಶ್ರಫ್ ತಿಳಿಸಿದರು. സമരം തടയാൻ ആക്ഷൻ കമ്മിറ്റി സിന്ദാബാദ്.